ಕಾರ್ಯಕ್ರಮಕ್ಕೆ ನೆರೆದಿರುವ ಸರ್ವರನ್ನು ದಶ ದಿಶೆಗೆ ಪಸರಿಸಿ ನಮಸ್ಕಾರ ಮಾತರೆಲ್ಲ ಮಿತಾ ತುಳು ಬ್ಲಾಗ್ ಚಾನೆಲ್ಗೆ ಸ್ವಾಗತ. ಮೇಕಪ್ ಬೈ ಚಂದ್ರಿಕಾ. ಇತ್ತ ನಾವು ಪೋಂದುಲ ಕ್ಲಬ್ ದಾಯಿಕ ಪಂಡ ಚಿಲ್ಡ್ರನ್ಸ್ ಡೇ ನಮ್ಮ ಕ್ಲಬ್ ಬೇಟ ಛದ್ಮವೇಷ ಸ್ಪರ್ಧೆನ ಆಯೋಜನೆ ಮಾಡಿದೆ ಅಂಚ. ಸೊ ಒಂದು ನಮ್ಮ ಅಕ್ಕ ಕಲ್ಪ ಒಂದು ಬ್ಲಾಗ್ ಕಾರ್ಯಕ್ರಮಕ್ಕೆ ನೆರೆದಿರುವ ಸರ್ವರನ್ನು ವಿನಾಶನಂ ದೀಪೇನ ಸಾಧ್ಯತೆ ಸರ್ವ ಸಂಖ್ಯಾ ದೀಪಂ ನಮಸ್ಕೃತೆ. ದೀಪವೇ ಪರ ಬ್ರಹ್ಮ ಉನ್ನತ ಬಾಹುಸು ಎಂಬ ಮಹತ್ವವನ್ನು ಅರಿತು ಇಂದಿನ ಶಾಲ್ ಹೊರಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ದಶ ದಿಶೆಗೆ ಪಸರಿಸಿ ತಯಾರಿರುವುದು
ನಾನು ಶಬರಿ. ರಾಮ ರಾಮ ಎಷ್ಟು ವರ್ಷ ಕಾದಿದ್ದೀನಿ ರಾಮ, ಈಗ ಬರ್ವೆಯೋ ನಾಳೆ ಬರ್ವೆಯ ಈ ಕ್ಷಣ ಬರ್ವೆ, ಕಾದು ಕಾದು ನನ್ನ ಕಣ್ಣು ಮಂಜಾಯಿತು ರಾಮ, ರಾಮ ನನಗೆ ದರ್ಶನ ಕೊಡುವೆಯ. ಓ ಬಂದೇ ರಾಮ, ಆಯಾಸವಾಗಿದೆಯಾ? ತಗೋ ನಾನು ನಿಮಗೆ ಹಣ್ಣು ತಂದಿದ್ದೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ದೇವತೆ ರಘುನಾಥಾಯ ನಾಥಾಯ ಸೀತಾ. I'm Chinar Pujari. Today I'm gonna speak about Narendra Modi. Namaskar. By your Reno, I am Narendra Modi. Narendra Modi was born on 17 September 1950. He was the 14th Prime Minister of India. His full name was Narendra Damodar Das Modi. His father's name was Mulchand Damodar Das Modi. His mother's name was Eraben Modi. In 2001, he became the Chief Minister of Gujarat. In 2014, he became the Prime Minister of India. Again in 2019, he became the Prime Minister of India. He has started the GST tax in India and he started the Swachh Bharat after becoming the 14th Prime Minister of India. He is the most powerful and famous Prime Minister in the world. He is a true hero and a great leader of India. Jai Hind. ರಾಮ ರಾಮ ಎಷ್ಟು ವರ್ಷಗಳು ಕಳೆದು ಹೋದವು ರಾಮ, ನಿನ್ನನ್ನು ಕಾಣಬೇಕೆಂಬ ತವಕದಿಂದ ಇದುವರೆಗೆ ಉಸಿರನ್ನು ಹಿಡಿದು ನಿಂತಿರುವೆನು ರಾಮ. ಇಂದು ಬಂದೆಯೋ ನಾಳೆ ಬರುವೆಯೋ ಈ ಕ್ಷಣ ಬರುವೆಯೋ ಎಂದು ನಿನ್ನ ರಾಮ ಸ್ಮರಣೆ ಮಾಡುತ್ತಾ ಕಾಲವನ್ನು ಕಳೆದೆ ಪ್ರಭುವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ನಾನು ಚಿಕ್ಕದಿರುವಾಗ ಅಮ್ಮನಲ್ಲಿ ಕೇಳುತ್ತಿದ್ದೆ, ಕೋಟ್ಯಾಂತರ ಭಾರತೀಯರು ಸಾವಿರ ಸಾವಿರ ಬ್ರಿಟಿಷರನ್ನು ಓಡಿಸಲು ಆಗುವುದಿಲ್ಲ. ಆಗ ನನ್ನ ಅಮ್ಮನಲ್ಲಿ ಉತ್ತರವಿರಲಿಲ್ಲ. ಆದರೆ ಈಗ ನನಗೆ ಉತ್ತರ ಸಿಕ್ಕಿದೆ. ಬೇರೆ ಬೇರೆ ಕಡೆ ಹೋರಾಟ ನಡೆಯುತ್ತಿದೆ. ಬೇರೆ ಬೇರೆ ಕಡೆ ನಮ್ಮ ಶಕ್ತಿ ಹಂಚಿ ಹೋಗಿದೆ. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು. ಈ ದೇಶ ನಮ್ಮದು, ಈ ಆಕಾಶ ನಮ್ಮದು, ಈ ಭೂಮಿ ನಮ್ಮದು, ಈ ಸ್ವಾತಂತ್ರ್ಯ ನಮ್ಮದು. ಅದನ್ನು ನಿರ್ಧರಿಸಲು ಬ್ರಿಟಿಷರು ಯಾರು? ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ನನಗೆ ತುಂಬಾ ನಾನು ನನ್ನ ಈ ವಯಸ್ಸಿನಲ್ಲಿ ನಿನ್ನ ಜೊತೆ ಇರಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಯಾವ ಭೂಮಿಯಲ್ಲಿ ಜನಿಸಿದೆನೋ ಆ ಭೂಮಿಯ ಋಣವನ್ನು ತೀರಿಸುವ ಅವಕಾಶ ನನಗೆ ಈಗ ಸಿಕ್ಕಿದೆ. ನನಗೆ ನಾಳೆ ಗಲ್ಲು ಶಿಕ್ಷೆಯಾಗುತ್ತದೆ. ನನ್ನ ಶವ ತಗೊಳ್ಳೋಕೆ ನೀನು ಬರಬೇಡ. ಮುಂದಿನದು ಕಲಿಸು. ನೀನು ಬಂದ್ರೆ ಅಳೋಕೆ ಶುರು ಮಾಡ್ತೀಯ. ನನ್ನನ್ನು ಕ್ಷಮಿಸು. ಜೈ ಹಿಂದ್. ಹಿಂದಾಗಿದ್ದು ಮುಂದಾಗೋದು ಇಲ್ಲೆಲ್ಲ ನಡೆಯೋದು ಎಲ್ಲ ಹೇಳ್ತೀನಿ. ಕರೆ ಹೇಳ್ತಿನ ಬಾ ಕರಿ. ಆ ದೇವರ ಮುಂದೆ ಬಂದ ಕೊರವಂಚಿ ನಾನು. ಇಲ್ಲಿ ಕುಂದ್ರದಾಗ ಯಾರಿಗಾದ್ರೂ ಕರೆ ಕೆಲವಿದ್ರೆ ಬರ್ರಪ್ಪ ಬನ್ನಿ. ಆ ಚಕ್ಕವ್ವ ನನ್ನ ನಾಡಿನ ನುಡಿದಂತೆ ನುಡಿಗರು ಯಾವುದೂ ಸಿಗಲಾಗುವುದಿಲ್ಲ. ಬರ್ರಪ್ಪ ಬನ್ನಿ. ಹಸ್ತ ನೋಡಿ ಕರೆ ಹೇಳ್ತಿನ ಬಾ, ಮುಖ ನೋಡಿ ಕರೆ ಹೇಳ್ರಪ್ಪ. ಬರ್ರಪ್ಪ ಬನ್ನಿ. ಯಮ್ಮಿ ಯಾಕಂದ್ರೆ ಬರ್ರಪ್ಪ. ಎಷ್ಟು ಚಲುವಾಗಿದ್ದ ಬನ್ನಿರೋ ಕೊಡವ ನಿನ್ ಕಾಯಿನ. ಆಯ್ತಿ ತಾಯಿ, ಆಯ್ತಿ ತಾಯಿ, ಆಯ್ತಿ. ನಿನ್ ಭವಿಷ್ಯ ಚಲೋ ಐತಿ. ನಿನ್ ಜೀವನ ಬಂಗಾರ ಆಗ್ತೈತಿ ತಾಯಿ, ಬಂಗಾರ ಆಗ್ತೈತಿ. ಆ ಚಕ್ಕವ ನುಡಿದ ಮಾತುಗಳು ಯಾವುದು ಸುಲಗಿಲ್ಲ ತಾಯಿ, ಸುಲಗಿಲ್ಲ. ಆದ್ರ ನಿನ್ನ ಕೋಪ ಬಿಟ್ಟು ಬೀಳ್ಸತಿ ತಾಯಿ, ಬಿಟ್ಟು ಬೀಳ್ತೈತಿ. ತಾಳ್ಮೆಂಡಿ ತಾಯಿ, ತಾಳ್ಮೆಂಡಿ. ಒಳ್ಳೇದಾಗಿ ತಾಯಿ. ಬಂದವ ಯಾರು ತಿಳಿ ಮಾಡ್ತೀನಿ. ಯಪ್ಪಿ 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 ನೀನ ಆಮೇಲೆ ಯಪ್ಪಿ ನೀ ನನ್ನ ಬಳಿ ಬಂದು ಕಣಿ ಕೇಳಿದೆಲ್ಲ ತಾಯಿ. ಆ ಚಕ್ಕವ ನಡೆದಂತೆ ನಿನ್ಗೆ ಸರ್ಕಾರಿ ನೌಕರಿ ಸಿಕ್ಕಿದ್ದೆಲ್ಲ ತಾಯಿ. ತಾಯಿ ನಿನ್ನ ಭವಿಷ್ಯ ಚಲೋ ಇಲ್ಲ ತಾಯಿ. ಯಾವುದೋ ದುಷ್ಟಶಕ್ತಿ ನಿನ್ನ ಬೆನ್ನು ಹತ್ತಿದೆ ತಾಯಿ. ಆದರೆ ಭಯ ಪಡಬೇಡ. ತಾಯಿ ನಿನ್ನ ಜೊತೆ ಇದ್ದಾರೆ. ಎಲ್ಲದಕ್ಕೂ ಪರಿಹಾರ ಇದೆ ತಾಯಿ, ಪರಿಹಾರ ಇದೆ. ಪರಿಹಾರಕ್ಕಾಗಿ ನೀನು ನನಗೆ 1101 ರೂಪಾಯಿ ದಕ್ಷಿಣ ಕೊಡ್ಬೇಕು ತಾಯಿ, ದಕ್ಷಿಣ ಕೊಡ್ಬೇಕು. ಒಳ್ಳೆದಾಗ್ಲಿ ತಾಯಿ, ಹೆದರ್ಕೋಬೇಡ. ಕಣಿಯಲ್ಲ ಬಾ ಕಣಿ, ಕಣಿಯಲ್ಲ ಬಾ ಕಣಿ. ಸಾಂಗ್
ನೀನ್ ಯಾರಿಗೆ ಕತೆ ಹೇಳಿದ್ರೆ ಬನ್ನಿ, ನಾನು ಇವತ್ತು ಹೇಳ್ತೀನಿ, ಬನ್ನವಾ ಬನ್ನಿ, ಯಾರು ಹೇಳ್ತೀನಿ ಕತೆ ಹೇಳೋಕೆ? ಯಾರು ಮಾಡ್ತೀರಾ? ಮನೀಷ್ ಯಾರು ಮಾಡ್ತಾರೆ ತಾಯಿ? ಬನ್ನಿ ಬೇಗ ಬನ್ನಿ. ಸ್ಪರ್ಧೆ ಮುಕ್ತಾಯವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ. ಮಕ್ಕಳಿಗೆ ಹೇಳುವುದು ಇಷ್ಟೇ, ನಾನು ಹೆಚ್ಚೇನು ಹೇಳುವುದಿಲ್ಲ. ಮಕ್ಕಳೇ, ಈಗಿನ ಈ ಕಂಪ್ಯೂಟರ್ ಯುಗದಲ್ಲಿ ಕೇವಲ ಪುಸ್ತಕದ ಜ್ಞಾನ ಮಾತ್ರ ಇದ್ದರೆ ಸಾಲದು, ಅದರ ಒಟ್ಟಿಗೆ ಪಾಠೇತರ ಚಟುವಟಿಕೆಗಳು ಕೂಡ ಅತಿ ಅಗತ್ಯ. ಕೇವಲ ಪುಸ್ತಕದ ಬದನೆಕಾಯಿಯನ್ನು ತಿಳಿದುಕೊಂಡರೆ ಲೌಕಿಕವಾದಂತಹ ಜೀವನದಲ್ಲಿ ಅನೇಕ ವಿಷಯಗಳು ಕಲಿಯಲಿಕ್ಕಿದೆ. ತಮ್ಮ ಮಕ್ಕಳನ್ನ ಹೆತ್ತವರು ಬರಲಿ. ಕೆಲವು ಲೈಕ್ ಭಾಗವಹಿಸಿದ್ರೆ ಆಗ್ಲಿಕ್ಕೆ ಊರೆಲ್ಲ ಪರವಾದ ಒಂದು ನಾಟಿ ಕೊಟ್ಟರು ಬಂದು ಪ್ರತಿಯೊಂದು ಜೋಗುಲು ಪ್ರೈಸ್ ತಿಕ್ಕೊಂಡು ಬಂದು ವೇದಿಕೆ ಬರ್ತೀನಂತ ಅಗ್ಲೇನ ಪ್ರತಿಮೆನ ವ್ಯಾಪಾರ ಮಾಡೋದಾಗ್ಲು ವೇದಿಕೆ ಬರ್ತೀನಿ. ಸರ್ಕಾರಿಗಳು ಭಾಗವಹಿಸಿ ಧನ್ಯವಾದ ಉಪಾಧ್ಯಕ್ಷರು ಮಾತ ಪ್ರೋಗ್ರಾಮ್ ಇದು ಫುಲ್ ನಮ್ಮ ಫೋಟೋ ಸೆಷನ್ ಆಗುತ್ತುಂಟು ತುಲೆ ಬೇರೆ ಕಣಿಕೆಯನ್ನ ವೇಷ ಮಾಡ್ತೀನಿ ಗೊತ್ತಿರ್ತಾರ ಅಂತ ಓಕೆ ಮೂರ್ತಿಲೆ ಹನುಮಂತೆ ಏತ್ ಪರ್ಫಾರ್ಮ್ ಮಾಡ್ತೆ ಪಂಡ ನಮ್ಮಕ್ ದಾದ ಪನ್ಪುನೆ ಬನ್ನಿ ಇಂಚ ರಿಹರ್ಸಲ್ ಡೇಟ್ ಪಂತೊಂದು ಇಂಬರ್ ನೇಹ ಬಂದ್ ಪಿಟಿ ಒಂದು ಎನ್ನ ಅಕ್ಕ ಮಹಿಮಾ ಇಂಟ್ರಡಕ್ಷನ್ ನಮ್ಮ ಮಾಮಿ ನಿಂದು ಶಬರಿ ಇವರಿಗೆ ಪಾತ್ರ ಮಸ್ತ್ ಇಷ್ಟ ಸುಮಾರು ಮಸ್ತ್ ಇರ್ತದೆ ಪಾತ್ರ ಅಂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಫ್ಯಾನ್ಸ್ ಕಂಟೆಂಟ್ ಕೊಡ್ಲಿ ಕಟ್ಟಿ ಮಾಡ್ಕೊಡಿ ಪ್ರೈಸ್ ತಿಕ್ಕನೆ ಆಕ್ಚುಲಿ ಫಸ್ಟ್ ಪ್ರೈಸ್ ತಿಕ್ಕನೆ ಫುಲ್ ಪ್ಯಾಕಪ್ ಒಂದು ಮಾತೆಲ್ಲ ಹೋಗಿ ಶಬರಿಡ ಕಟ್ಟು ಮಾತಿರ್ಕ ಶಬರಿ ಅವನೇ ಮಾಡು ಮಮದನ ಬ್ಲಾಗ್ ಭಾರಿ ಶೋಕ ಸಪೋರ್ಟ್ ಮಮ್ಮಿ ಹತ್ರ ಆಧಾರ್ ಕಾರ್ಡ್ ಫಸ್ಟ್ ಮತ್ತೆ ಹೆಚ್ಚಾಗಿ ಮಾಡಿ ಇಂದಿನ ಪ್ರತಿ ವ್ಯಕ್ತಿಗೂ ಕೂಡ ಓವರ್ ನಮ್ಮ ಮತ್ತೆ ಓವರ್ ಇಂಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಅದನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ guys, guys, my
ಬರ್ತುಲೇರು ಮಾತೆ ಬರ್ತುಲೇರು ಮೂಲ ಅಕ್ಕ ಬಿಸಿ ಆಗ್ತದೆ ಫೋಟೋ ಸೆಷನ್ ಸೊ ಎನ್ನ ದೊಡ್ಡ ಮಾಮಿ ಮಾತ ವೆಯ್ಟ್ ಮಾಡ್ತಂದಿಲ್ಲ ನನ್ನ ಬಾಲೆ ಹನುಮಂತ ಪಾಡ್ದೆ ಸೊ ಆಯ್ಕಾದ್ರೆ ಸೊ ಇದೆ ನಾನು ಎಲ್ಲರಿಗೂ ಹೋಗ್ತೀನಿ ಸೊ ನಮ್ಮ ಇದೇಗೆ ಬ್ಲಾಗ್ ನೆಟ್ ಮಾಡ್ತಿದ್ದೆ ಬಾಯ್ ಬಾಯ್ ಈ ಬ್ಲಾಗ್ ಇಷ್ಟ ಆಗಿದ್ದರಿಂದ ಪ್ಲೀಸ್ ಲೈಕ್ ಮಾಡಲಿ ಶೇರ್ ಮಾಡಲಿ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊನ್ನೆ ಮುಗೀತು ಬಾಯ್